ಇದರಲ್ಲಿ ಶಾಸಕರ ಕಡೆಯವರು ಮತ್ತು ಕಂದಾಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಮೂರು ಕೂಡ ಸೇರಿಕೊಂಡು ನಮ್ಮಲ್ಲಿ ನಿನ್ನೆ ಅಮಾನುಷ್ಯವಾಗಿ ಫೋಟೋ ಇದೆ, ಅದನ್ನ ಅವರು ನೋಡಬೇಕಾದ್ರೆ ಕಣ್ಣಾರೆ, ವಿಡಿಯೋ ಇದೆ, ಎಲ್ಲ ಸಾಕ್ಷಿ ಇದೆ. ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಮದ್ಲೇಹಳ್ಳಿ ಗ್ರಾಮದ ದಲಿತ ಕುಟುಂಬದವರ ಮೇಲೆ ಜಮೀನಿನ ವಿಷಯವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆಯಾಗಿ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಘಟನೆ ನಡೆದಿದೆ. ಸಂತ್ರಸ್ತ ಆನಂದ್ ರವರಿಗೆ ಮದ್ಲೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 104ರಲ್ಲಿ 5 ಎಕರೆ ಜಮೀನು ಸರ್ಕಾರದಿಂದ ಮಂಜೂರಾಗಿದ್ದು, ನವೆಂಬರ್ 8ರಂದು ಮಧ್ಯಾಹ್ನ 3 ಗಂಟೆಗೆ ಪಕ್ಕದ ಊರಿನ ಕೊಳ್ಳಿಹಟ್ಟಿ ಗ್ರಾಮದ ದೊಡ್ಡಯ್ಯ, ಮಹಲಿಂಗಯ್ಯ, ನವೀನ್, ರವಿ, ಯೋಗೀಶ, ರತ್ನಮ್ಮ, ಪುಷ್ಪ ಎಂಬುವವರು ಆನಂದ್ ರವರ ಜಮೀನಿಗೆ ಕುರಿ, ದನ, ಎಮ್ಮೆಗಳನ್ನು ನುಗ್ಗಿಸಿ ಬೆಳೆದಿದ್ದ ರಾಗಿ ಫಸಲನ್ನ ನಾಶಪಡಿಸಿದ್ದಾರೆ. ಆ ಸಮಯದಲ್ಲಿ ಆನಂದ್ ರವರ ನಾದಿನಿ ಯಶೋಧ, ಮಗ ಶಿವಕುಮಾರ್, ಸುಶೀಲಮ್ಮ ಮತ್ತು ಕುಮಾರ್ ಅವರು ಯಾಕೆ ಬೆಳೆ ನಾಶಪಡಿಸುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಲು ಹೋದಾಗ ಆರೋಪಿಗಳಾದ ದೊಡ್ಡಯ್ಯ ಮತ್ತು ಮಹಲಿಂಗಯ್ಯವರ ಗ್ಯಾಂಗ್ ಆನಂದ್ ರವರ ಕುಟುಂಬದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೀಗಾಗಿ ಸಂತ್ರಸ್ತರು ಪೊಲೀಸ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಬೆಳೆ ನಾಶಪಡಿಸಿದ ಗ್ಯಾಂಗ್ಗೆ ಬುದ್ಧಿ ಹೇಳಿ ಜಮೀನಿನ ಹೊರಗಡೆ ಕಳುಹಿಸಿದ್ದಾರೆ. ಆದರೆ ಪೊಲೀಸರು ಹೊರಹೋದ ನಂತರ ಮತ್ತೆ ಆರೋಪಿಗಳು ಕ್ರೌರ್ಯ ಮೆರೆದಿದ್ದಾರೆ. ದನಕರುಗಳನ್ನು ಮತ್ತೆ ಬಿಟ್ಟು ಬೆಳೆ ನಾಶಪಡಿಸಿದ್ದಾರೆ. ಅದನ್ನು ತಡೆಯಲು ಹೋದ ಆನಂದ್ ಮತ್ತು ಕುಟುಂಬಸ್ಥರಿಗೆ ಮಾರಕಾಸ್ತ್ರ ಆಯುಧಗಳಾದ ಮಚ್ಚು, ರಾಡ್, ದೊಣ್ಣೆ ಮತ್ತು ಕಲ್ಲುಗಳಿಂದ ಹೊಡೆದು ದೈಹಿಕವಾಗಿ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ. ಇದರಿಂದ ತೀವ್ರವಾಗಿ ಹಲ್ಲೆಗೊಳಗಾದ ಆನಂದ್ ಮತ್ತು ಕುಟುಂಬಸ್ಥರು ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. 1943ರಲ್ಲಿ ಕಿಬ್ಬನಹಳ್ಳಿ ಹೋಬಳಿಯ ಮದ್ದೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 104ರಲ್ಲಿ 4.5 ಎಕರೆ ಜಮೀನು ರಾಮಚಂದ್ರ ಬೋವಿ ಬಿನ್ ಯಲ್ಲಾ ಬೋವಿ ಅವರ ಕುಟುಂಬಕ್ಕೆ ಖಾತೆಯಾಗಿರುತ್ತದೆ. ಅಂದಿನಿಂದಲೂ ಇಂದಿನವರೆಗೆ ಇದೇ ಕುಟುಂಬದ ನಿರ್ವಹಣೆಯಲ್ಲಿದೆ. ಈ ಮಧ್ಯದಲ್ಲಿ 2 ಬಾರಿ ಖಾತೆಯಾಗಿದೆ ಮತ್ತು 2014ರಲ್ಲಿ ದೊಡ್ಡಯ್ಯ ಬಿನ್ ಲೇಟ್ ದಾಸಪ್ಪ ಎಂಬುವರಿಗೆ ಖಾತೆಯನ್ನು ದುರುದ್ದೇಶಪೂರ್ವಕವಾಗಿ ಮಾಡಿಕೊಡುವ ಹುನ್ನಾರ ನಡೆಯುತ್ತಿದ್ದ ಬಗ್ಗೆ ಎಸಿ ಅವರಿಗೆ ಮನವಿಯನ್ನು ಸಹ ಕುಟುಂಬಸ್ಥರು ನೀಡಿದ್ದಾರೆ. ಇಷ್ಟಾದರೂ ದೊಡ್ಡಯ್ಯ ಕಂದಾಯ ಅಧಿಕಾರಿಗಳ ಜೊತೆಗೂಡಿ ಖಾತೆಯನ್ನು ಬದಲಾವಣೆ ಮಾಡಿಸುವ ಪ್ರಯತ್ನವನ್ನ ಮಾಡಿದ್ದಾನೆ. ಈ ಬಗ್ಗೆ ದೊಡ್ಡಯ್ಯನ ವಿರುದ್ಧ ಮಾನ್ಯ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಅಧಿಕಾರಿಗಳು ತಹಶೀಲ್ದಾರರು ರಾಮಚಂದ್ರ ಬೋವಿ ಮತ್ತು ಕುಟುಂಬದವರನ್ನು ಕಚೇರಿಗೆ ಕರೆಸಿಕೊಂಡು ನೀಡಿರುವ ದೂರನ್ನು ಹಿಂಪಡೆಯಬೇಕೆಂದು ಒತ್ತಡವನ್ನು ಹಾಕಿದ್ದಾರೆ. ಆದರೆ ಖಾತೆ ಬದಲಾವಣೆ ಮಾಡುವುದಿಲ್ಲವೆನ್ನುವ ಭರವಸೆಯನ್ನು ನೀಡಿಲ್ಲ. ಕಚೇರಿಯಲ್ಲಿ ಎಲ್ಲರನ್ನು ಹೊರಗಡೆ ಕಳುಹಿಸಿ ಜೋರಾದ ಧ್ವನಿಯಲ್ಲಿ ಮಾತನಾಡಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ನಂತರ ಈ ಕುಟುಂಬದವರು ಕಂದಾಯ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದಾರೆ. ಆದರೆ ಅಟ್ರಾಸಿಟಿ ಕೇಸ್ ಹಿಂಪಡೆಯುವಂತೆ ಅನೇಕರಿಂದ ಒತ್ತಡಗಳು ಈ ಕುಟುಂಬಕ್ಕೆ ಬಂದಿದೆ. ನಮಗೆ ಅನ್ಯಾಯವಾಗುತ್ತಿರುವ ಬಗ್ಗೆ ಯಾರಲ್ಲಿ ಹೇಳಿದರೂ ನ್ಯಾಯ ಸಿಗುತ್ತಿಲ್ಲ ಮತ್ತು ದೊಡ್ಡಯ್ಯ, ಮುರುಳಪ್ಪ, ಮಹಲಿಂಗಪ್ಪ, ಯೋಗೀಶ್ ಮುಂತಾದವರಿಂದ ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ನಡೆಸುತ್ತಿದ್ದರೂ ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ. ಇವರೆಲ್ಲರೂ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿದ್ದು ದಲಿತ ಕುಟುಂಬದವರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ. ಈ ಸಂಬಂಧ ಪೊಲೀಸ್ ಇಲಾಖೆಗೆ ಮಾನ್ಯ ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮಗೆ ರಕ್ಷಣೆ ಬೇಕು ಎಂದು ಸಂತ್ರಸ್ತ ಆನಂದ್ ಮತ್ತು ಕುಟುಂಬಸ್ಥರು ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಗಾಬರಿ ವ್ಯಕ್ತಪಡಿಸುತ್ತಿದ್ದಾರೆ. ಏನೇ ಆಗಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ದಲಿತ ಕುಟುಂಬಗಳಿಗೆ ಇಷ್ಟೆಲ್ಲ ದೌರ್ಜನ್ಯ ನಡೆಯುತ್ತಿದ್ದರೂ ಅಪರಾಧಿಗಳನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿ ಅಪರಾಧಿಗಳ ಪರವಾಗಿಯೇ ನಿಲ್ಲುವ ಈ ಅಧಿಕಾರಿಗಳು ಕಾನೂನನ್ನು ಸರಿಯಾಗಿ ಪಾಲಿಸದೆ ನೊಂದ ಜನರಿಗೆ ದೌರ್ಜನ್ಯವೆಸಗುತ್ತಿದ್ದಾರೆ. ವರದಿ ಆನಂದ್, ತಿಪಟೂರು. ನನ್ನ ಹೆಸರು ಶಿವಲಿಂಗಮೂರ್ತಿ ಸರ್, ಮದ್ಲೇಹಳ್ಳಿ ಹೋಗಿ ಸರ್. ದಿನಾಂಕ 27/9ನೇ ತಿಂಗಳು ಆವಾಗ ನಾವು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಸರ್. ಕಾರಣ ನಮ್ಮ ಜಮೀನನ್ನು ಇಲ್ಲಿಗಲಾಗಿ ಖಾತೆ ಮಾಡೋಕ್ಕೆ ಹೋದಂತಹ ಕಂದಾಯ ಅಧಿಕಾರಿಗಳಾದಂತಹ BA ದಿವ್ಯಾ ಮತ್ತು RA ಯಶೋಧನಾರಾಯಣ ಮತ್ತು ತಹಶೀಲ್ದಾರ್ ಚಂದ್ರಶೇಖರ್ ಇವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ಸರ್. ದಾಖಲಾದಮೇಲೆ ನಮಗೆ ಒತ್ತಡ ಹಾಕ್ತಾರೆ, ಕೇಸನ್ನು ವಾಪಸ್ ತಗೊಳ್ಳಿ ಅಂತ. ನಾವು ತಗೊಳೋದಲ್ಲ ಸರ್. ತದನಂತರ ಮತ್ತೆ ಏನು ಮಾಡ್ತಾರೆ, ಅದು ನಮ್ಮ ಖಾತೆಗೆ ಮತ್ತೆ ಬೇರೆಯವ್ರನ್ನ ಕೂರಿಸ್ಬೇಕು ಅನ್ನೋ ಒಂದು ಹುನ್ನಾರ ನಡೆಸಿ ಕೇಸನ್ನು ಮುಚ್ಚಾಕಕ್ಕೆ ನೋಡ್ತಾರೆ. ತಕ್ಷಣ ನಾವೇನು ಮಾಡ್ತೀವಿ, ದಿವ್ಯಾ ಮತ್ತು RA ಮೇಲೆ ಅಟ್ರಾಸಿಟಿ ಕೇಸನ್ನು ಮಾಡ್ತೀವಿ ಸರ್. ಅವರು ತಲೆ ಮರೆಸ್ಕೊಂಡು ಈಗ ಬೇಲ್ ಸಿಕ್ಕಿಲ್ಲ. ಸೊ ಹಾಗಾಗಿ ಬೇಲಿಗೆ ಅಪ್ಲೈ ಮಾಡ್ತಾರೆ ತುಮಕೂರಲ್ಲಿ ಮೊನ್ನೆ ಸೋಮವಾರ. ಸೊ ಆದರೆ ಮತ್ತೆ ನಾವು ಅಬ್ಜೆಕ್ಷನ್ ಮಾಡಿಸ್ತೀವಿ ಸರ್. ಅಬ್ಜೆಕ್ಷನ್ ಆದಮೇಲೆ ನಮ್ಮನ್ನು ಒತ್ತಡ ಹಾಕ್ತಾರೆ, ಕೇಸ್ ವಾಪಸ್ ತಗೊಳ್ಳಿ ಅಂತ. ನಾವು ತೊಗೊಂಡ್ಮೇಲೆ ಮಂಗಳವಾರ ದಿನ ಇವರು ಏಕಾಏಕಿ ನಮ್ಮ ಮೇಲೆ ಸುಮಾರು 20-25 ಜನ ಗುಂಪು ನಮ್ಮ ಜಮೀನೊಳಗಡೆ ನುಗ್ಗಿ ಸುಮಾರು 3 ಎಕರೆ ರಾಗಿ ಹಾಕಿದ್ವಿ. ರಾಗಿ ಬೆಳೆನ ದನಕರುಗಳನ್ನು ಬಿಟ್ಟು 100-150 ಕುರಿ ಸರ್, ಅವರೊಂದು 25 ಜನ ಇದ್ದರು. ಎಲ್ಲ ಬೆಳೆ ನಾಶ ಮಾಡಿದ್ದಾರೆ. ತಕ್ಷಣ ನಾವು ಹೊಲಕ್ಕೆ ಹೋಗಿ ಅವ್ರನ್ನ ಆಚೆ ಕಳಿಸೋಣ ಅಂತ ನಮ್ಮ ಮನೆಯವರು ನಮ್ಮ ಎಲ್ಲ ಹೋಗಿದ್ದಾರೆ. ಹೋದರೆ
ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ 112 ಸಿಬ್ಬಂದಿಗೆ ನಾವು ಕಾಲ್ ಮಾಡಿದ್ವಿ, ಪೊಲೀಸ್ ಸಹಾಯವಾಣಿಗೆ. ಅವರು ಬಂದರು. ಅವ್ರ ಸಮ್ಮುಖದಲ್ಲೇ ಅವರು ಏನು ಹೇಳಿದ್ರು ಪೊಲೀಸ್ ಅವ್ರಿಗೆ ಬರಲಿಲ್ಲ. ಅವ್ರ ಮೇಲೇ ಅವರು ಬೆದರಿಕೆ ಹಾಕಿ ಅವ್ರ ಸಮ್ಮುಖದಲ್ಲಿ ತಕ್ಷಣ ಸಬ್ ಇನ್ಸ್ಪೆಕ್ಟ್ರು ಕಿಬ್ನಳ್ಳಿಯಿಂದ ಅವರು ಬಂದರು. ಆದರೆ ಇಲ್ಲಿ ಪೊಲೀಸರ ಸಮ್ಮುಖದಲ್ಲೇ ನಮ್ಮ ಮೇಲೆ ಹಲ್ಲೆ ನಡೀತು, ಬೆಳೆ ನಾಶ. ಇಷ್ಟೆಲ್ಲ ಆದರೂ ಸಹ ಅಧಿಕಾರಿಗಳು ಇದುವರೆಗೂ FIR ದಾಖಲಿಸಿರಲಿಲ್ಲ, ಒತ್ತಡ ಹಾಕಿದ್ರು. ನಿನ್ನೆ ರಾತ್ರಿನೂ ಬಂದು ಪೊಲೀಸ್ನವರು ನಿಮ್ಗೇನು ಎಷ್ಟು ಹಣ ಬೇಕು ಹೇಳ್ರಿ, ಬೇಕಾದ್ರೆ ಈ ಕೇಸನ್ನು ವಾಪಸ್ ತೊಗೊಂಬಿಡಿ, ಇಲ್ಲ ನಿಮಗೆ ತೊಂದರೆ ಆಗುತ್ತೆ ಅಂತೇಳಿ ಜೀವ ಬೆದರಿಕೆ ಹಾಕಿದ್ವಿ. ಆದರೆ ಇಲ್ಲ ಸರ್, ನಾವು ಕೇಸ್ ತೊಗೊಳಲ್ಲ ಅಂತ ನಿನ್ನೆ ರಾತ್ರಿ 11 ಗಂಟೆಯಲ್ಲಿ FIR ಮಾಡಿದ್ದಾರೆ. FIRನಲ್ಲಿ ಸರ್ ಇದುವರೆಗೆ ಎಲ್ಲ ನಮ್ಮ 4 ಜನನೂ ಕೂಡ ಕೇಸ್ ಶೀಟಲ್ಲಿ ನಾವು 4 ಜನನು ಅಡ್ಮಿಟಾಗಿ ಚಿಕಿತ್ಸೆ ತೊಗೊತಾ ಇದ್ದೀವಿ. ನನ್ನ ಹೆಸರನ್ನು ಬಿಟ್ಟಿದ್ದಾರೆ, ಉದ್ದೇಶಪೂರ್ವಕವಾಗಿ FIRಲ್ಲಿ ನನ್ನ ಹೆಸರನ್ನು ಬಿಟ್ಟಿದ್ದಾರೆ. ಕಾರಣ ನಾನು ಲೋಕಾಯುಕ್ತದಲ್ಲಿ ಹೋರಾಟ ಮಾಡ್ತೀನಿ, ಮತ್ತು ತಹಶೀಲ್ದಾರು ಮತ್ತು ಇಲ್ಲಿನ ಸಿಬ್ಬಂದಿಗಳು ಯಾರು ಕಂದಾಯ ಇಲಾಖೆಯವರಿದ್ದಾರೆ ಇವರೆಲ್ಲರೂ ಕೂಡ ಪೊಲೀಸರ ಜೊತೆ ಇನ್ವಾಲ್ವ್ ಆಗಿ ಈ ಥರ ನನ್ನನ್ನು ಈ ಕೇಸ್ನಲ್ಲಿ ನನ್ನನ್ನು ಸೇರಿಸಿಲ್ಲ. ನೊಂದಂಥ 4 ಜನರಲ್ಲಿ ನನ್ನ ಹೆಸರನ್ನ ಕೈ ಬಿಟ್ಟಿದ್ದಾರೆ ಸರ್. ಯಾಕೆಂದರೆ ಇವರು ಭ್ರಷ್ಟಾಚಾರ ಏನು ನಡೀತಾ ಇದೆ ಅದನ್ನು ನಾನು ಕೇಳಕ್ಕೆ ಹೋಗಿದ್ದಕ್ಕೆ ನನ್ನನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಇದರಲ್ಲಿ ನೇರವಾಗಿ ಕುಮ್ಮಕ್ಕು ಶಿಫಾರಸಿಂದಲೇ ತಾಲೂಕಿನಲ್ಲಿ ದಲಿತರಿಗೆ ಉಳಿಗಾಲಿಲ್ಲ. ಯಾಕೆಂದರೆ ಜನಪ್ರತಿನಿಧಿಗಳಾಗಿ ನಾವು ಓಟ್ ಹಾಕೋಕ್ಕೆ ನಮ್ಮ ಹಕ್ಕಿದೆ. ನಮ್ಮ ಕಷ್ಟ ಕೇಳೋದಕ್ಕೆ ಅವ್ರಿಗೇನು ಇದಿಲ್ವೇ ಸರ್? ನಮ್ಮ ಕಷ್ಟ ಕೇಳಬೇಕಲ್ಲ. ಇಷ್ಟು ದೌರ್ಜನ್ಯ ಆಗಿದ್ರೆ 2ನೇ ಬಾರಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸು ನಾವು ದಾಖಲು ಮಾಡಿದ್ದು ಅವ್ರ ಮೇಲೆ. ಇದುವರೆಗೂ ಸೌಜನ್ಯಕರ ತಹಶೀಲ್ದಾರ್ನ ಕರೆದು ಅಧಿಕಾರಿಗಳನ್ನು ಕರೆದು ನಮ್ಮ ಬಗೆಹರಿಸ್ಬೋದಾಗಿತ್ತು ಸರ್. ನಾವು ಓಟ್ ಮಾತ್ರ ಹಾಕಿಸ್ಕೊಳಕ್ಕೆ ಮಾತ್ರ ಶಾಸಕರ, ಇವು ರಾಜ್ಯ ಮಟ್ಟದ ರಾಜಕಾರಣ ಮಾತ್ರ ಮಾಡೋದಕ್ಕೆ ಹೋಗ್ತಾರೆ. ಕ್ಷೇತ್ರದ ಸಮಸ್ಯೆ ಆಲಿಸ್ಬೇಕು ಸರ್, ದಲಿತರ ಪರವಾಗಿರ್ಬೇಕು ಸರ್. ಎಲ್ಲಿದೆ ಸರ್ ದಲಿತರ ಪರವಾಗಿ? ಹಲ್ಲೆ ಮಾಡಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡಿದ್ರು ಸರ್. 4-5 ಜನ ಇದ್ರು ಸರ್. ಅವ್ರು ಮೊರಳಯ್ಯ, ಮಹಾಲಿಂಗ ಮತ್ತು ಯೋಗೀಶ ಅಂತ ಸರ್. ಇವರೆಲ್ಲ BJPನಲ್ಲಿರುವಂತಾರೆ ಸರ್. ಎಲ್ಲ ಅವ್ರ ಚೇಲಾಗಡೆ. ಯಾಕೆಂದರೆ ಇವರು RIA ಕಂದಾಯ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ್ವಲ್ಲ, ಸೊ ಹಾಗಾಗಿ ಅವ್ರಿಗೆ ಯಾವಾಗ ಬೇಲ್ ಸಿಗಲಿಲ್ಲ, ನಾವು ಒತ್ತಡ ಹಾಕಿದ್ರು ಕೇಸ್ ವಾಪಸ್ ತಗೊಳ್ಳಿ ಅಂತ. ತಹಶೀಲ್ದಾರ್ ಇಲ್ಲಿಗೆ ಅವ್ರ ಆಫೀಸಿಗೆ ಕರೆಸ್ಕೊಂಡ್ರು ನನ್ನ ಅಣ್ಣನನ್ನು ಕೇಸ್ ವಾಪಸ್ ತಗೊಳ್ಳಿ ಅಂತ. ನಾವು ಒಪ್ಪಲಿಲ್ಲ ಸರ್. ಯಾಕೆಂದರೆ ಎಲ್ಲ ಜೆನ್ಯೂನ್ ಕೇಸ್ ಇದೆ, ಎಲ್ಲ ರೆಕಾರ್ಡ್ ಇದೆ ನಮ್ಮ ಹತ್ರ. ಮೊದಲನೇದಾಗಿ ಏನು ವಿಚಾರಕ್ಕೆ ಗಲಾಟೆ ಆಯಿತು, ಏನು ವಿಚಾರಕ್ಕೆ ಬಂತು? ತಹಶೀಲ್ದಾರ್ ನಿಮ್ಗೆ ಭಿನ್ನಾಭಿಪ್ರಾಯ ಮೂಡೋಕ್ಕೆ ಕಾರಣ ಏನು? ಶಾಸಕರಿಗೆ ಭಿನ್ನಾಭಿಪ್ರಾಯ ಮೂಡೋಕ್ಕೆ ನಿಮ್ಮಲ್ಲಿ ಕಾರಣವೇನು ಸರ್? ಕಾರಣ ಇಲ್ಲಿ ನೋಡಿ ಸರ್, ಇದು ಜಮೀನು ಮಂಜೂರಾಗಿರೋ ಜಾಗ ನಮಗೆ 42ನೇ ಇಸ್ವಿನಲ್ಲಿ ಮಂಜೂರಾಗಿದೆ. ಆದರೆ ಇದನ್ನು ನಮ್ಮ ಹೆಸರಿನಲ್ಲೇ ಅನುಭವದಲ್ಲಿದ್ದೀವಿ, 2 ಸರಿ ಖಾತೆ ಆಗಿದೆ. ಬಟ್ ಇಲ್ಲಿ ದೊಡ್ಡಯ್ಯ ಅನ್ನೋ BJPನಲ್ಲಿರುವಂತಹ ಒಬ್ಬ ಕಾರ್ಯಕರ್ತ ಆತ ಏನು ಮಾಡ್ತಾನೆ, ಶಾಸಕರನ್ನು ಪ್ರಭಾವ ಬೀಳಿಸಿ BA ಮತ್ತು RIA ಮತ್ತು ತಹಶೀಲ್ದಾರ್ನ ಇಟ್ಕೊಂಡು ಅಕ್ರಮವಾಗಿ ಖಾತೆ ಮಾಡ್ಕೊಳಕ್ಕೆ ಹೋಗ್ತಾನೆ ಸರ್. ಆವಾಗ ಅದು ಅಬ್ಜೆಕ್ಷನ್ ಮಾಡ್ತೀವಿ. 4 ಬಾರಿ ಅರ್ಜಿ ಕೊಟ್ಟರು ಒಪ್ಪಲಿಲ್ಲ. ಕೊನೆಗೆ ಲೋಕಾಯುಕ್ತಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಹೋಗ್ತಿದ್ದಂಗೆ ನಮ್ಮ ಮೇಲೆ ಒತ್ತಡ ಶುರು ಆಗುತ್ತೆ, ನೀವು ಕೇಸ್ ವಾಪಸ್ ತಗೊಳ್ಳಿ ಅಂತ. ನಾವು ಒಪ್ಪಲ್ಲ ಸರ್. ತದನಂತರ ಆಫೀಸಿಗೆ ಕರೆಸ್ಕೊತಾರೆ, ಕಚೇರಿಗೆ ಎಲ್ಲರೂ ಆಚೆ ಕಳಿಸಿ ಡೋರ್ ಲಾಕ್ ಮಾಡಿ ನಮ್ಗೆ ಹೇಳ್ತಾರೆ, ನಿಮ್ಮ ಕೇಸ್ ಇಲ್ಲಿ ಇತ್ಯರ್ಥ ಮಾಡ್ತೀವಿ, ವಾಪಸ್ ತಗೊಳ್ಳಿ ಅಂತ. ನಾವು ಒಪ್ಪಲ್ಲ ಸರ್. ತದನಂತರ ನಾವೇನು ಮಾಡ್ತೀವಿ, ಅಟ್ರಾಸಿಟಿ ಕೇಸ್ ಮಾಡ್ತೀವಿ ದಿವ್ಯಾ ಮತ್ತು RI ಮೇಲೆ. ಯಾಕೆಂದರೆ ಅವರಿಬ್ಬರು ಕೂಡ ನಮ್ಗೆ ಗೊತ್ತಿಲ್ಲದೆ ಮತ್ತೆ ಕೇಸನ್ನು ಅವರು ಖಾತೆ ಮಾಡೋದಕ್ಕೆ ಮುಂದುವರಿಸ್ತಾರೆ. ಇಬ್ಬರು ಅಪ್ಸ್ಕೊಂಡು ಆಗಿದ್ದಾರೆ. ಈಗ ಬೇಲ್ ಸಿಕ್ಕಿಲ್ಲ ಅವರಿಗೆ. ನಾವು ಮತ್ತೆ ಹೋಗಿ ಜಡ್ಜ್ ಮೇಡಮ್ಗೆ ಹೇಳ್ತೀವಿ, ಇವ್ರಿಗೆ ಬೇಲ್ ಕೊಡಬೇಡಿ ಅಂತ ಅಬ್ಜೆಕ್ಷನ್ ಮಾಡ್ತೀವಿ. ಅಬ್ಜೆಕ್ಷನ್ ಮಾಡಿದ ತಕ್ಷಣವೇ ಅವ್ರೇನು ಮಾಡ್ತಾರೆ, ಯಾವುದಕ್ಕೂ ಇವ್ರು ಬಗ್ಗಲ್ಲ, ಇವ್ರನ್ನೇನಾರು ಮಾಡಿ ಇವ್ರನ್ನ ಮಟ್ಟ ಹಾಕಬೇಕು ಅಂತೇಳಿ ಇದರಲ್ಲಿ ಶಾಸಕರ ಕಡೆಯವರು ಮತ್ತು ಕಂದಾಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ 3 ಕೂಡ ಸೇರಿಕೊಂಡು ನಮ್ಮೇಲೆ ಅಮಾನುಷ್ಯವಾಗಿ ಫೋಟೋ ಇದೆ, ಅದನ್ನ ಅವರು ನೋಡಬೇಕಾದ್ರೆ ಕಣ್ಣಾರೆ, ವಿಡಿಯೋ ಇದೆ, ಎಲ್ಲ ಸಾಕ್ಷಿ ಇದೆ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.